ವನ ಮಹೋತ್ಸವ ಗಿಡ ನೆಡುವ ಈ ಕಾರ್ಯಕ್ರಮ ನಮ್ಮ ದಶಮಾನೋತ್ಸವ ಪ್ರಯತ್ನ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಮಹಾಮಂಡಲದ ಉಪಾಧ್ಯಕ್ಷರಾದ ಮಹೇಂದ್ರ ಪ್ರಸಾದ್ ಗೌಡ ಅವರಿದ್ದಾರೆ. ಹಾಗೆಯೇ ಮಂಗಳೂರು ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಂದೀಪ್ ಗರೋಡಿ ಅವರಿದ್ದಾರೆ. ಹಾಗೆ ಸ್ಥಳೀಯ ಕಾರ್ಪೊರೇಟರ್ ಆದಂತಹ ರೂಪಶ್ರೀ ಪೂಜಾರಿ ಅವರಿದ್ದಾರೆ. ಹಾಗೆ ಆತ್ಮಶಕ್ತಿಯ ಎಲ್ಲ ನಿರ್ದೇಶಕರು ಬಂದಂಥ ಎಲ್ಲ ಸಹಕಾರಿ ಸಂಘಗಳ ಸಹಕಾರಿಗಳು ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಗಿಡ ನೆಡುವುದರ ಮೂಲಕ ಉದ್ಘಾಟಿಸಬೇಕಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹೀಗಾಗಿ ಜನಪರ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಬಂದಿದೆ. ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘವು ತನ್ನ ಇವರನ್ನು ಇಲ್ಲಿಯ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ವೇದಿಕೆಗಳು ಎಲ್ಲ ಅತಿಥಿಗಳು ವೇದಿಕೆಗೆ ಬರಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಪಂಡಬೈಲು ಅದೇ ರೀತಿ ಪರಿಸರ ಪ್ರೇಮಿಯಾಗಿರುವಂತಹ ಶ್ರೀ ಮಾಧವ ಉಳ್ಳಾಲ್ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸ ಪಾದಂ ಸುಜನನಿಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿಕಲಿಕ ವಿನಾಶಂ ನವಮಿ ನಾರಾಯಣಾಖ್ಯಂ ನವಮಿ ನಾರಾಯಣಾಖ್ಯಂ. ಮುಂದಕ್ಕೆ ಬರುತ್ತಿದ್ದಾರೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ
ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಮಹಾನಗರ ಪಾಲಿಕೆ ಇದರ ಅಧ್ಯಕ್ಷರಾದ ಶ್ರೀ ಸಂದೀಪ್ ಗರುಡಿ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ಜಿ ಪರಮೇಶ್ವರ, ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಜಿ ಪರಮೇಶ್ವರ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾದ ಕಾರ್ಪೊರೇಟರ್ ಅಲಪೆ ಉತ್ತರ ವಾರ್ಡ್ ಶ್ರೀಮತಿ ರೂಪಶ್ರೀ ಪೂಜಾರಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಸೀತಾರಾಮ್ ಎನ್ ಸರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಣ್ಣೂರು ವಾರ್ಡ್ನ ಕಾರ್ಪೊರೇಟರ್ ಆದ ಶ್ರೀಮತಿ ಚಂದ್ರಾವತಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ರಮನಾಥ್ ಸನಿಲ್ ಸರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಕಾನೂನು ಕೋಶದ ಶ್ರೀ ಪ್ರಕಾಶ್ ರಾವ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಚಂದ್ರಹಾಸ್ ಮರುಳಿ ಸರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ನಿಯಮಿತ ಇದರ ಉಪಾಧ್ಯಕ್ಷರಾದ ಶ್ರೀ ಕೆ ಮಹೇಂದ್ರ ಪ್ರಸಾದ್ ಗೌಡ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ದಿವಾಕರ್ ದೀಪ್ತಿ ಸರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂರ್ತೆದಾರರ ಮಹಾಮಂಡಲ ನಿಯಮಿತ ಇದರ ಅಧ್ಯಕ್ಷರಾದ ಶ್ರೀ ಸಂಜೀವ ಪೂಜಾರಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಗೋಪಾಲ್ ಎಂ ಸರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮಶಕ್ತಿ ವಿವಿಧೋದ್ದೇಶ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ ಪಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಆತ್ಮಶಕ್ತಿ ಪತ್ರಿಕೆಯ ಸಂಪಾದಕರಾಗಿರುವಂತಹ ಶ್ರೀ ವಾಮನ್ ಸರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವನಮಹೋತ್ಸವ ದಿನಾಚರಣೆಯ ಪರಿಸರ ಪುರಸ್ಕಾರ ಪಡೆಯಲಿರುವ ತಾರಸಿಯಲ್ಲಿ ಭತ್ತದ ಕೃಷಿಕರು ಆಗಿರುವ ಶ್ರೀ ಕೃಷ್ಣಪ್ಪ ಗೌಡ ಪಟ್ಟಂಬೈಲು ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಿಬ್ಬಂದಿಯಾಗಿರುವಂತಹ ಶ್ರೀ ವಿಶ್ವನಾಥ್ ಸರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಪರಿಸರ ಪ್ರೇಮಿಯಾದ ಶ್ರೀ ಮಾಧವ್ ಉಲ್ಲಾಲ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಶಾಖಾಧಿಕಾರಿಯಾಗಿರುವಂತಹ ಶ್ರೀಮತಿ ಹರಿಣಾಕ್ಷಿ ಮೇಡಮ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ನಿಯಮಿತ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಆಶಾಲತಾ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಸಿಬ್ಬಂದಿಯಾಗಿರುವಂತಹ ಶ್ರೀಮತಿ ಶ್ವೇತಾ ಮೇಡಮ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಸಂಘದ ಎಲ್ಲ ನಿರ್ದೇಶಕ
ಶಿಕ್ಷಕರಿಗೂ ಸಲಹಾ ಸಮಿತಿ ಸದಸ್ಯರಿಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ಸಹಕಾರಿ ಬಂಧುಗಳಿಗೂ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ವಿವಿಧ ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಮತಿ ಸೌಮ್ಯ ವಿಜಯ್ ಮೇಡಮ್ ಇವರಿಗೂ ಸ್ವಾಗತ. ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಿರುವಂತಹ ಶ್ರೀ ಸಂದೀಪ್ ಗರುಡಿ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಅತಿಥಿಗಳಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಇಂದು ವನ ಮಹೋತ್ಸವದ ಪ್ರಯುಕ್ತ ಸಸಿಗಳಿಗೆ ನೀರು ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಆತ್ಮಶಕ್ತಿ ಸಹಕಾರಿ ಸಂಘವು ತನ್ನ ದಶಮಾನೋತ್ಸವದ ಪ್ರಯುಕ್ತ ಪರಿಸರ ಪುರಸ್ಕಾರ ಎಂಬ ಕಾರ್ಯಕ್ರಮವನ್ನು ಈಗ ವೇದಿಕೆಯಲ್ಲಿ ನಡೆಯಲಿದೆ. ವೇದಿಕೆಯಲ್ಲಿರುವ ಅತಿಥಿಗಳಲ್ಲಿ ಕೇಳಿಕೊಳ್ಳುತ್ತಾ ಮಹಾನಗರ ಪಾಲಿಕೆ ಸುಳ್ಯ ತಾಲೂಕಿನ ಅಜ್ಜವರ ಗ್ರಾಮದ ಪ್ರಸಿದ್ಧ ಪಡ್ಡಂಬೈಲು ಮನೆತನದ ಡಿ ಅನ್ನಯ್ಯ ಗೌಡ ಮತ್ತು ಬಾಲಕ್ಕ ದಂಪತಿಯ ಪುತ್ರರಾಗಿದ್ದು ಇವರು ಮೂಲತಃ ಕೃಷಿ ಕುಟುಂಬದಿಂದ ಬಂದವರಾಗಿರುತ್ತಾರೆ. ಅಜ್ಜವರ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಆರಂಭಿಸಿ ಮುಂದೆ ಸರಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಉದ್ಯೋಗ ನಿಮಿತ್ತ ಮಂಗಳೂರಿಗೆ ಪಯಣ. ಅಲ್ಲಿ ಬಿಟ್ಟು ಪಟ್ಟಣ ಸೇರಿದರು. ಮಣ್ಣಿನ ಬಾಂಧವ್ಯ ಉಳಿಸಲು ಗೌಡರು ಮರೆಯಲಿಲ್ಲ. ತನ್ನ ಮನೆಯ ಸುತ್ತಮುತ್ತಲಿನ ಸ್ಥಳ ಸಾಕಾಗದಿದ್ದಾಗ ಏನು ಮಾಡುವುದು ಎಂಬ ಆಲೋಚಿಸಿದಾಗ ತಕ್ಷಣ ಕಣ್ಮುಂದೆ ಸಿಕ್ಕಿದ್ದು ತಾರಸಿಯ ಜಾಗ. ಇಲ್ಲಿ ಕೃಷಿಯನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಸ್ವೀಕರಿಸಿ ಈಗ ತಮ್ಮ ದಿನಚರಿಯನ್ನು ಕೃಷಿಯ ಚಟುವಟಿಕೆಯಿಂದ ಆರಂಭಿಸಿರುತ್ತಾರೆ. ಪತ್ನಿ ಶ್ರೀಮತಿ ಮೀನಾಕ್ಷಿ ಕೆ ಗೌಡ, ಪುತ್ರಿ ಕುಮಾರಿ ಗಹನ ಮತ್ತು ಪುತ್ರ ಅಮೋದ್ ಕುಮಾರ್. ಇವರ ಸುಖಿ ಸಂಸಾರ ನಗರದ ಕಾಂಕ್ರೀಟ್ ಕಾಡಲ್ಲಿ ಹಸಿರು ನಲಿನಲಿಸುವಂತೆ ಮಾಡಿರುವ ಕೃಷ್ಣಪ್ಪ ಗೌಡರು ಓರ್ವ ಹೃದಯವಂತ ಸಾವಯವ ಕೃಷಿಕ. ತನ್ನ ತಾರಸಿನಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ತಾವು ಬೆಳೆಸುವುದಕ್ಕಿಂತ ಹೆಚ್ಚು ನೆರೆಮನೆಯವರಿಗೆ ಮತ್ತು ಸ್ನೇಹಿತರಿಗೆ ಹಂಚಿ ತೃಪ್ತಿ ಪಡೆದುಕೊಳ್ಳುತ್ತಾರೆ. ಚಿಕ್ಕಮಗಳೂರು, ಮಂಡ್ಯ, ಕುಮಟಾ, ಉಡುಪಿ, ಬೆಂಗಳೂರು ಹಾಗೂ ಇತರ ಜಿಲ್ಲೆಗಳಲ್ಲಿ ಕೂಡ ತಾರಸಿ ತೋಟ ಮತ್ತು ಸಾವಯವ ಕೃಷಿಯ ಬಗ್ಗೆ ಮಾರ್ಗದರ್ಶನ ನೀಡಿರುತ್ತಾರೆ. ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರು 2015ನೇ ಸಾಲಿನ ತಾರಸಿಯಲ್ಲಿ ಭತ್ತದ ಬೇಸಾಯ ಮಾಡಿರುವುದನ್ನು ಗುರುತಿಸಿ ಸನ್ಮಾನಿಸಿರುತ್ತಾರೆ. ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ಪರಿಸರ ಪ್ರಶಸ್ತಿ, ಸಮಾಜ ರತ್ನ, ಕರ್ನಾಟಕ ಸೌರಭ ಪ್ರಶಸ್ತಿ, ಯುಗ ಪುರುಷ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರೀಯ ಬಸವ ಪ್ರಶಸ್ತಿ, ಕರ್ನಾಟಕ ಚೇತನ ಪ್ರಶಸ್ತಿ, ಕರಾವಳಿ ರತ್ನ, ನೆಲ್ಸನ್ ಮಂಡೇಲಾ ಕೃಷಿಕ ರತ್ನ ಪ್ರಶಸ್ತಿ, ಕ್ರಿಯಾಶೀಲ ಸಾಧನ ಶ್ರೀ ಅಬ್ದುಲ್ ಕಲಾಂ ಕೃಷಿ ಧ್ರುವ ನಕ್ಷತ್ರ ಬಿರುದು, ಅಪ್ರತಿಮ ಭಾರತೀಯ ಪ್ರಶಸ್ತಿ, ಕರಾವಳಿ ಸೌರಭ 2021 ಪ್ರಶಸ್ತಿ, ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿ, ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ, ಅಂಜನಾದ್ರಿ ಸದ್ಭಾವನ ಪ್ರಶಸ್ತಿ, ಶ್ರೀಯುತರು ಹಲವಾರು ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವುದು ಹೆಮ್ಮೆಯ ವಿಷಯ. ಶ್ರೀ ಕೃಷ್ಣಪ್ಪ ಗೌಡ ಪಡ್ಡಂಬೈಲ್ ರವರ ಜೀವನ ಮಾರ್ಗ ನಮಗೆಲ್ಲ ದಾರಿದೀಪವಾಗಿರಬೇಕು. ಇವರು ತಮ್ಮ ಜೀವನ ಇನ್ನಷ್ಟು ಸಾಧನೆಗೈದು ಯಶಸ್ಸು ಕಾಣಲಿ ಹಾಗೂ ತಾರಸಿ ತೋಟದಂತೆ ಅವರ ಜೀವನ ಹಚ್ಚ ಹಸಿರಾಗಿರಲಿ ಎಂದು ನಮ್ಮೆಲ್ಲರ ಆರೈಕೆ. ಉಳ್ಳಾಲ ಗ್ರಾಮ ಕೋಡಿ ಎಂಬಲ್ಲಿ ನಾರಾಯಣ ಮತ್ತು ಕಮಲಾ ದಂಪತಿಗಳ ಪುತ್ರರಾಗಿದ್ದು ಓರ್ವ ಪಿಗ್ಮಿ ಸಂಗ್ರಾಹಕರಾಗಿ ಪಿಗ್ಮಿ ಕಮಿಷನ್ನಿಂದ ಬಂದ ಪಾಲನ್ನು ಪ್ರಕೃತಿಯ ಪೋಷಣೆಗಾಗಿ ಕಳೆದ 37 ವರ್ಷಗಳಿಂದ ಮಂದಿರ, ಮಸೀದಿ, ಚರ್ಚ್, ದೇವಸ್ಥಾನ, ನಾಗಬನ, ರುದ್ರಭೂಮಿ, ಶಾಲೆ, ಕಾಲೇಜು ಮತ್ತು ರಸ್ತೆಯ ವಿಭಾಜಕ ಮತ್ತು ಎರಡೂ ಬದಿಗಳಲ್ಲಿ ಹೂ ಮತ್ತು ಹಣ್ಣುಗಳನ್ನು ಕೊಡುವ ಸ್ವದೇಶಿ ಮರಗಳನ್ನು ಮತ್ತು ಆಯುರ್ವೇದದ ಗಿಡ
ಗಿಡಗಳನ್ನು ನೆಟ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೆಟ್ಟ ಗಿಡಗಳನ್ನು 3 ರಿಂದ 4 ವರ್ಷ ಪೋಷಣೆ ಮಾಡಿಕೊಂಡು ಬರುತ್ತಿದ್ದು ಊರಿನ ಎಲ್ಲ ಸಂಘ ಸಂಸ್ಥೆಗಳು ಇವರನ್ನು ಪ್ರೋತ್ಸಾಹಿಸಿದ್ದು ಅರಣ್ಯ ಇಲಾಖೆ ಮತ್ತು ಸರ್ಕಾರ ಇವರ ಜೊತೆ ಕೈಜೋಡಿಸುತ್ತಿದೆ. ಇವರ ಸೇವೆಯನ್ನು ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ಕರ್ನಾಟಕ ರಾಜ್ಯ ವೃಕ್ಷ ಮಿತ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಮಿತ್ರ ಪ್ರಶಸ್ತಿ, ದಾವಣಗೆರೆಯಲ್ಲಿ ದೊರಕಿದ ಗೀವ್ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಜೀವ ಮತ್ತು ಜೀವಶಾಸ್ತ್ರ ವಿಭಾಗದಿಂದ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿ ದೊರಕಿದೆ. ಧರ್ಮದರ್ಶಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಇವರ ಪರಿಸರ ಸೇವೆಯನ್ನು ಗುರುತಿಸಿರುತ್ತಾರೆ. ಹಾಗೆ ವಿವಿಧ ಮಾಧ್ಯಮಗಳು ಕೂಡ ಇವರ ಸೇವೆಯನ್ನು ಗುರುತಿಸಿ ಗೌರವಿಸಿದೆ. ಇವುಗಳಲ್ಲಿ ಪಬ್ಲಿಕ್ ಹೀರೋ ಹಾಗೆ ವಿಜಯವಾಣಿಯ ವಾರದ ವ್ಯಕ್ತಿಯಾಗಿ ಕನ್ನಡಪ್ರಭದ ರಾಜ್ಯ ಮಟ್ಟದ ಸೂಪರ್ ಮ್ಯಾನ್ ಆಗಿ ಗೌರವಿಸಲಾಗಿದೆ. ಇವರು ಇದುವರೆಗೆ 2 ಲಕ್ಷಕ್ಕಿಂತಲೂ ಹೆಚ್ಚು ಗಿಡಗಳನ್ನು ನೆಟ್ಟಿ ಪೋಷಣೆ ಮಾಡಿದ್ದಾರೆ ಮತ್ತು 3.5 ಲಕ್ಷಕ್ಕಿಂತ ಮಿಕ್ಕಿ ಗಿಡಗಳನ್ನು ವಿತರಣೆ ಮಾಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಮನೆಗೊಂದು ಮರ ಅಭಿಯಾನದ ಮೂಲಕ 2,500ಕ್ಕಿಂತಲೂ ಹೆಚ್ಚು ಮನೆಗಳಲ್ಲಿ ಹಣ್ಣಿನ ಗಿಡಗಳನ್ನು ನೆಡುತ್ತಿದ್ದಾರೆ. ಇವುಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡರೆ ಪ್ರತಿಫಲದ ಜೊತೆಗೆ ಸಂತೃಪ್ತಿಯು ನಿಶ್ಚಿತ. ಇಂತಹ ದಾರಿಯಲ್ಲಿ ನಡೆದ ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್ರವರ ಜೀವನ ಮಾರ್ಗ ನಮಗೆಲ್ಲ ದಾರಿದೀಪವಾಗಬೇಕು. ತಮ್ಮ ಜೀವನದಲ್ಲಿ ಇನ್ನಷ್ಟು ಸಾಧನೆಗಳಲ್ಲಿ ಯಶಸ್ಸು ಕಾಣಲಿ. ಇವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಮುಂದಕ್ಕೆ ಉದ್ಘಾಟನಾ ಭಾಷಣ ಇಲ್ಲಿನ ಉದ್ಘಾಟಕರಾಗಿರುವಂತಹ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಮಹಾನಗರ ಪಾಲಿಕೆ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಸಂದೀಪ್ ಗರುಡಿ ಇವರು ಉದ್ಘಾಟನಾ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ಕಾಲಘಟ್ಟದಲ್ಲಿ ಅಗತ್ಯವಾಗಿರತಕ್ಕಂಥ ಪರಿಸರವನ್ನ ಉಳಿಸತಕ್ಕಂತಹ ಸಮಾಜಕ್ಕೆ ಒಂದು ಪ್ರೇರಣೆಯನ್ನ ಕೊಡುವಂತಹ ಒಂದು ಕಾರ್ಯಕ್ರಮವನ್ನ ಮಾಡಿರತಕ್ಕಂಥ ಆತ್ಮಶಕ್ತಿಯ ಎಲ್ಲ ನಿರ್ದೇಶಕರಿಗೆ ಹಾಗೂ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಗೌರವಿಸಲ್ಪಟ್ಟಿರತಕ್ಕಂತಹ ಇಬ್ಬರನ್ನ ಕೂಡ ಸಮಾಜಕ್ಕೆ ಅವರ ಪರಿಚಯವನ್ನು ಮಾಡುವುದರ ಮುಖಾಂತರ ಅವರು ಯಾವ ವರ್ಗಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಅಗತ್ಯವಾಗಿರ್ತಕ್ಕಂಥ 2 ಕ್ಷೇತ್ರಗಳು ಪರಿಸರವನ್ನು ಉಳಿಸಲಿಕ್ಕೆ ಏನೆಲ್ಲ ಅವರು ಸಾರ್ವಜನಿಕವಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಸಮಾಜಕ್ಕೆ ಪರಿಚಯಿಸುವಂತಹ ಕಾರ್ಯವನ್ನು ಕೂಡ ಆತ್ಮಶಕ್ತಿ ಈ ವೇದಿಕೆಯ ಮುಖಾಂತರ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಆತ್ಮಶಕ್ತಿಯು ಸಹಕಾರ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ವಿನಂತಿಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ದಶಮಾನೋತ್ಸವ ಸಂಭ್ರಮದ ಪ್ರಯುಕ್ತ ಇವತ್ತು ವನಮಹೋತ್ಸವ ಕಾರ್ಯಕ್ರಮ ನಡೆದಿದೆ. ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ವನಮಹೋತ್ಸವ ಈಗಾಗಲೇ ಪರಿಸರವನ್ನು ಉಳಿಸುವುದೇ ಕಷ್ಟವಾಗಿದೆ. ಎಲ್ಲ ಕಡೆ ಪರಿಸರ ಪ್ರೇಮಿಗಳು ಇದ್ದಾರೆ. ಈಗಾಗಲೇ ಅವರನ್ನು ಇಬ್ಬರನ್ನು ಪರಿಸರ ಪ್ರೇಮಿಗಳನ್ನು ಗೌರವಿಸಿದ್ದಾರೆ. ತುಂಬ ಖುಷಿಯ ವಿಚಾರ. ಹಾಗಾಗಿ ನಾವು ಕೊರೋನಾ ಸಂದರ್ಭದಲ್ಲಿ ಕೂಡ ನಾವು ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನಗಳ ಪ್ರಾಣಗಳ ಹೋಗಿದಂತ ಇರುವಂಥದ್ದು. ಹಾಗಾಗಿ ನಾವು ಇನ್ನಷ್ಟು ಈಗಿನ ಮಟ್ಟದಲ್ಲಿ ನಾವು ಮರ ಕಡಿಯುವಂಥದ್ದು ಜಾಸ್ತಿ ಆಗಿದೆ. ಯಾಕಂದರೆ ತೊಂದರೆ ಕೂಡ ಆಗಿದೆ. ಆ ಮರದಿಂದ ನಮಗೆ ಉಪಯೋಗ ಕೂಡ ಇದೆ. ಅದರಿಂದ ಬರುವಂಥ ಗಾಳಿ ಆಗಿರ್ಬೋದು, ನಾವು ಪರಿಸರಕ್ಕೆ ನಾವು ಅದಕ್ಕೆ ನಾವು ಭಾಗಿಯಾಗಿರ್ತೇವೆ, ಅಷ್ಟು ನಮಗೆ ಒಳ್ಳೆಯ ಒಂದು ವಾತಾವರಣ ಕೊಡುವಂಥ ನಮ್ಮ ಪರಿಸರ ಆಗಿರ್ಬೋದು. ಹಾಗಾಗಿ ಎಲ್ಲರೂ ಈ ವನ ಮಹೋತ್ಸವ ಕಾರ್ಯಕ್ರಮ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಾಡ್ತೇವೆ. ಹಾಗೆ ನಾವು ಎಲ್ಲಿ ಕೂಡ ಜಾಗ ಸಿಗುತ್ತೆ ಅಲ್ಲಿ ಈಗಾಗಲೇ ವನ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಈ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ಮರ ಕಡಿಯೋದು ಜಾಸ್ತಿ ಆಗಿದೆ. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬರುವ ಕಾರಣ ಈ ಮರಗಳನ್ನು ಬೆಳೆಸುವಂಥದ್ದು ಕಡಿಮೆ ಆಗಿದೆ. ಇನ್ನು ಮುಂದಕ್ಕೆ ನಾವೆಲ್ಲರೂ ಈ ಒಂದು ವನ ಮಹೋತ್ಸವವನ್ನು ಪ್ರತಿ ಗ್ರಾಮದಲ್ಲೂ ಏರಿದಲ್ಲೂ ಮಾಡಿದ್ರು ಮುಂದಕ್ಕೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಹಾಗಾಗಿ ಇವತ್ತು ನಡೆದಂಥ ಕಾರ್ಯಕ್ರಮಕ್ಕೆ ನಾನು ಚಿತ್ತರಂಜನ್ ಸರ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಲಿ ಅಂತ ಹೇಳುತ್ತಾ ಇವರ ಎಲ್ಲ ನಿರ್ದೇಶಕರಿಗೂ ಹಾಗೂ ಎಲ್ಲ ಬಂಧು ಮಿತ್ರರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ನಮಸ್ಕಾರ. ಗ್ರಾಮದ ದೇವರಾಗಿರುವಂತಹ ಸೂರ್ಯನಾರಾಯಣ ದೇವರಿಗೆ ಹಾಗೂ ವೈದ್ಯನಾಥೇಶ್ವರನಿಗೆ ಶಿರಭಾಗುತ್ತಾ
ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 10ನೇ ಅಂದರೆ ದಶಮಾನೋತ್ಸವ ಕಾರ್ಯಕ್ರಮದ ಈ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಚಿತ್ತರಂಜನ್ ಬೋಲಾರ್ ಅವರೇ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರೇ ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಬಂಧು ಮಿತ್ರರೇ, ನಿಜವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಕಳೆದ 2 ವರ್ಷದಲ್ಲಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಯಾಕಾಗಿದೆ ಇದು ಅಂದರೆ ಮುಂದೆಲ್ಲ ಕಡೆಗೆಲ್ಲ ಗಿಡ ಮರಗಳು ಇರುವಂಥದ್ದು ಈಗ ಎಲ್ಲರೂ ನಮಗೆ ಕಣ್ಣಿಗೆ ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಮರವನ್ನು ಕಡಿತೇವೆ. ಹಾಗಾಗಿ ನಾವು ನಮಗೆ ಆರೋಗ್ಯ ದೃಷ್ಟಿಯಿಂದಾದರೂ ನಾವು ವನ ಮಹೋತ್ಸವ ಅಂತ ಗಿಡ ಮರ ನೆಡುವಂಥ ಕಾರ್ಯಕ್ರಮ ಮಾಡಬೇಕು. ಹಾಗೆ ಮೊನ್ನೆ ಮಳೆ ಸುರಿತಾಯಿತು, ತುಂಬ ಅಂದರೆ 1 ವಾರದಿಂದ ಎಡೆಬಿಡದೆ ಮಳೆ ಸುರಿತಾಯಿತು. ಅಲ್ಲಲ್ಲಿ ಭೂಕುಸಿತ ಯಾಕೆ ಆಗ್ತಾ ಇದೆ ಈ ಥರ ಅಂದರೆ ಒಂದು ದೊಡ್ಡ ಮರ ಅದರ ಸುತ್ತಮುತ್ತ ಒಂದು ಮಣ್ಣನ್ನು ಹಿಡಿದಿಟ್ಟುಂಟು ಅಂತ ಆ ಬೇರು ಆ ಮರವನ್ನು ಗಟ್ಟಿಯಾಗಿ ಭದ್ರವಾಗಿ ಹಿಡಿತಿರ್ತದೆ. ಈಗ ಎಲ್ಲಿ ನೋಡಿದ್ರೆ ಆ ಮರ ಕಾಣಲಿಕ್ಕಿಲ್ಲ. ಹಾಗಾಗಿ ನಮಗೆ ಆಕ್ಸಿಜನ್ ಕೊರತೆ ಇರ್ಬೋದು, ಇಂತಹ ಭೂಕುಸಿತ ಇರ್ಬೋದು ಆಗ್ತಾ ಇರ್ತದೆ. ಹಾಗಾಗಿ ನಾವೆಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಒಂದೊಂದು ಮನೆಯಲ್ಲಿ 1 ಮರ ನೆಟ್ಟರೂ ಸಾಕಾಗ್ತದೆ. ನಮ್ಮ ಪರಿಸರ ಆಗಿರ್ಬೋದು, ಶುದ್ಧವಾದ ಗಾಳಿ ಬೇಕಾದರೂ ನಮಗೆ ಮರ ಬೇಕು. ನಮ್ಮ ಆರೋಗ್ಯ ದೃಷ್ಟಿಯಿಂದ ಆದರೂ ನಮಗೆ ಆಕ್ಸಿಜನ್ ಕೊರತೆ ಆಗದ ನಿಟ್ಟಿನಲ್ಲಿ ಆದರೂ ನಾವು ಮರವನ್ನು ನೆಡಬೇಕು. ಇಂಥ ಒಂದು ಕಾರ್ಯಕ್ರಮ ಎಲ್ಲ ಕಡೆಯಲ್ಲಿ ನಡೀಲಿ. ಇಲ್ಲಿ ಸೇರಿರೋರಿಗೆ ಎಲ್ರಿಗೂ ಭಗವಂತ ಆಶೀರ್ವಾದವನ್ನು ನೀಡಲಿ ಅಂತೇಳಿ ಜೈ ಹಿಂದ್, ಜೈ ಭಾರತ್ ಮಾತಾ. ಪರಿಸರ ಪ್ರೇಮಿಯಾಗಿರುವಂತಹ ಶ್ರೀ ಮಾಧವ್ ಉಳ್ಳಾಲಿಯವರು ನಮ್ಮ ಸಂಘದ ಆತ್ಮಶಕ್ತಿ ಸಹಕಾರಿ ಸಂಘದ ಅಧ್ಯಕ್ಷರಿಗೆ ಗಿಡವನ್ನು ಕೊಡುತ್ತೇನೆ ಎನ್ನುವಂತಹ ಅವರ ಆಶಯಕ್ಕೆ ಈ ವೇದಿಕೆ. ಉಳ್ಳಾಲಿಯವರು ಆತ್ಮಶಕ್ತಿ ಸಹಕಾರಿ ಸಂಘದ ಸಹಕಾರ ರತ್ನ ಆಗಿರುವಂತಹ ನಮ್ಮ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಲಾರ್ ಸರ್ ಇವರಿಗೆ ಈ 10 ಗಂಟೆಗೆ ಮುಗಿಸ್ಬೇಕಿತ್ತು. ಈಗ ಒಂದು 5 ನಿಮಿಷ ಲೇಟ್ ಆಗಿದೆ. ಆದರೂ ಕೂಡ ಎಲ್ರಿಗೂ ವಂದಿಸುತ್ತಾ ಬಂದಂಥ ಸಹಕಾರಿಗಳಿಗೆ ಈ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಈ ವನ ಮಹೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ನೀವು ನಮ್ಮೊಂದಿಗೆ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ಇಂದಿನ ಈ ಒಂದು ಪತ್ತಿನ ಸಹಕಾರ ಸಂಘ ಮಹಾಮಂಡಲದ ಉಪಾಧ್ಯಕ್ಷರು ಕೆ ಮಹೇಂದ್ರ ಪ್ರಸಾದ್ ಗೌಡರು ಇದ್ದಾರೆ. ಹಾಗೆ ನಮ್ಮೆಲ್ಲರ ಸೌಭಾಗ್ಯ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಹಕಾರ ಇಲಾಖೆಯ ಕಾನೂನು ಕೋಶದಲ್ಲಿ ಇರುವಂತಹ ಜಂಟಿ ನಿಬಂಧಕರು ಬೆಂಗಳೂರಿನಿಂದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಜೋಡಿಸಿದ್ದಾರೆ, ಪ್ರಕಾಶ್ ರಾವ್ ಅವರನ್ನು ಕೂಡ ವಂದಿಸುತ್ತಾ ಇಂದಿನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ನನ್ನ ಮಿತ್ರರು ಕಂಕನಾಡಿ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ಸಂದೀಪ್ ಗರಡಿ ಅವರೇ, ಸ್ಥಳೀಯ ಕಾರ್ಪೊರೇಟರ್ ಆದಂಥ ರೂಪಶ್ರೀ ಅವರೇ, ಹಾಗೂ ಚಂದ್ರಾವತಿ ಮೇಡಮ್ ಅವರೇ, ಹಾಗೆ ನಮ್ಮ ಮೂರ್ತಿಧರ ಮಹಾಮಂಡಲದ ಅಧ್ಯಕ್ಷ ಸಂಜೀವ ಪೂಜಾರಿ ಅವರೇ, ಹಾಗೂ ಇಂದು ಸನ್ಮಾನ ಸ್ವೀಕರಿಸಿದಂಥ ನನ್ನ 2 ಮಿತ್ರರು ಅಂತ ಹೇಳ್ಬೋದು. ನನಗೆ ಯಾವಾಗಲೂ ಅವರು ಹೇಳಲಿಕ್ಕಿದೆ, ನೀವು ಪರಿಸರ ದಿನಾಚರಣೆ ಆಚರಿಸಬೇಕು ಅಂತೇಳಿ. ಈ ನಿಟ್ಟಿನಲ್ಲಿ ನಮ್ಮ ಈ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವು ಪರಿಸರ ದಿನಾಚರಣೆ ಆಚರಿಸುವ ಮೂಲಕ ಸಾಂಕೇತಿಕವಾಗಿ ಇಂದು ಸುಮಾರು 300 ಗಿಡಗಳಲ್ಲಿ ಹಂಚ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ 1,000 ಗಿಡವನ್ನು ಹಂಚುವುದು ಹಾಗೂ ನೆಡುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ 300 ಗಿಡವನ್ನು ಇಲ್ಲಿ ವಿತರಿಸ್ತೇವೆ. ಹಾಗೆ ರಸ್ತೆಯ ಪಡೀಲ್ ಜಂಕ್ಷನ್ನಿಂದ ಇಲ್ಲಿವರೆಗೆ ಹೂಗಿಡ ಸುಮಾರು 300 ಹೂಗಿಡವನ್ನು ನೆಡುವುದರ ಮೂಲಕ ಈ ಒಂದು ಪರಿಸರ ರಕ್ಷಣೆಯ ಜಾಗೃತಿಗೆ ನಾವು ಭಾಗಿಯಾಗ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇವೆ. ನಾವು ಈ ಕಾರ್ಯಕ್ರಮವನ್ನು ಯಾಕೋಸ್ಕರ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಈ ಒಂದು ಕಾರ್ಯಕ್ರಮ ಎಲ್ಲ ಸಹಕಾರಿ ಸಂಘಗಳಿಗೆ ಸಾಂಕೇತಿಕವಾಗಲಿ, ಎಲ್ಲ ಸಹಕಾರಿಗಳು ಮುಂದಿನ ದಿನಗಳಲ್ಲಿ ಸಸ್ಯಗಳನ್ನು ನೆಡುವುದರ ಮೂಲಕ ತಮ್ಮ ಸಹಕಾರಿ ಸಂಘದ ಮೂಲಕ ಕೂಡ ಈ ಒಂದು ಪರಿಸರ ದಿನಾಚರಣೆ ಆಚರಣೆ ಎನ್ನುವ ಮುನ್ನುಡಿಯನ್ನು ನೀಡುತ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಎಲ್ರಿಗೂ ಧನ್ಯವಾದ ಧನ್ಯವಾದವನ್ನು ಒಂದೇ ಮಾತಿನಲ್ಲಿ ಎಲ್ಲ ಅತಿಥಿಗಳಿಗೂ ಸಮರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.